ಇದು ಹೋರಾಟ ಅಲ್ಲ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ ಕವಿ ಬರೀತಾನೆ. ಹಾಗೆ ನುಡಿದಂತೆ ನಡೆದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ರಾಜನಾಥ್ ಸಿಂಗ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಸಮಾರಂಭ ಇದು ಹೋರಾಟ ಅಲ್ಲ, ಇದು ಹೋರಾಟ ಅಲ್ಲ. ಕವಿ ಬರೀತಾನೆ, ಆಳಬಲ್ಲೆವು ಬಾಳಬಲ್ಲೆವು, ಸೋಲ ನೊಲ್ಲೆವು. ಯಾರು ಯಾವ ಹೋರಾಟವನ್ನೇ ಮಾಡಲಿ, ನಾವು ಸೋಲನ್ನು ಸಹಿಸಲಾರೆವು, ಆಳ್ತೇವೆ, ರಾಷ್ಟ್ರವನ್ನು ಜಗದ್ಗುರು ಮಾಡಿಯೇ ಮಾಡ್ತೇವೆ ಅನ್ನತಕ್ಕಂಥ ಪ್ರತಿಜ್ಞೆ ಅಡಿಯಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಿದ್ದೇನೆ. ಬಂಧುಗಳೇ, ಇವತ್ತು ರಾಜನಾಥ್ ಸಿಂಗ್ ಅವರು ಈ ಜಿಲ್ಲೆಗೆ ಬಂದಿದ್ದಾರೆ. ತನ್ನ 24ನೇ ವರ್ಷಕ್ಕೆ ಅವರು ಜನಸಂಘದ ಜಿಲ್ಲಾಧ್ಯಕ್ಷರಾಗಿದ್ದರು. ತನ್ನ 26ನೇ ವರ್ಷಕ್ಕೆ ಅವರು ಮೊದಲ ಬಾರಿಗೆ ಶಾಸಕರಾದರು. ಆ ನಂತರ ಉತ್ತರ ಪ್ರದೇಶದ ಅಧ್ಯಕ್ಷರಾದರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರು. ಕೇಂದ್ರದಲ್ಲಿ 3ನೇ ಬಾರಿಗೆ ಇವತ್ತು ಸಚಿವರಾಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ ಕೃಷಿ ಸಚಿವರಾಗಿ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ಕೃಷಿಕರಿಗೆ ತಂದರು. ನರೇಂದ್ರ ಮೋದಿಯವರ ಮೊದಲ ಮಂತ್ರಿಮಂಡಲದಲ್ಲಿ ಅವರು ಗೃಹ ಸಚಿವರಾಗಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಕ್ಸಲರಿಗೆ ಉತ್ತರವನ್ನು ಕೊಟ್ಟರು. ಈ ದೇಶದ ಭಯೋತ್ಪಾದಕರಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ರಕ್ಷಣಾ ಸಚಿವರಾಗಿ ಪಾಕಿಸ್ತಾನದಂತಹ ದೇಶಗಳಿಗೆ ಉತ್ತರಿಸುವಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಇವತ್ತು ಉಕ್ಕಿನ ಮನುಷ್ಯ ರಾಜನಾಥ್ ಸಿಂಗ್ ಅವರು ಜಿಲ್ಲೆಗೆ ಬಂದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ? ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಾಲಯದ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದರು. ಕಳೆದ ವರ್ಷ ಚುನಾವಣೆಯ ಸಂದರ್ಭದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡಿದರು. ಈ ಬಾರಿ ರಕ್ಷಣಾ ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅನ್ನು ಕೊಡೋದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಜೊತೆ ಇದ್ದೇನೆ ಅಂತ ತೋರಿಸಿಕೊಟ್ಟವರು ರಾಜನಾಥ್ ಸಿಂಗ್ ಅವರು. ಬಂಧುಗಳೇ, ಇವತ್ತು ಪೌರತ್ವ ತಿದ್ದುಪಡಿ ಕಾನೂನಿನ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ನಾನು 2009ರಿಂದ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅನುಗ್ರಹ, ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಲೋಕಸಭಾ ಸದಸ್ಯನಾದೆ. 2009ರಿಂದ 2014ರವರೆಗೆ ಕಾಂಗ್ರೆಸ್ಸಿನ ಆಡಳಿತ, 2014ರಿಂದ 19ರವರೆಗೆ, 19ರ ನಂತರ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಾನೆ 3ನೇ ಬಾರಿಗೆ. ನಾನು ಬಹಳ ಭಾಗ್ಯವಂತ ಅಂತ ಅನಿಸ್ತದೆ. ಯಾಕೆ? ಯಾವ ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು ಕನಸು ಕಂಡ್ರ ಕಾಶ್ಮೀರ ಭಾರತದ ಶಿರಾ ಅನ್ನುವಂಥ ಚಿಂತನೆಯಿಂದ ಅಡಿಯಲ್ಲಿ 370ನೇ ವಿಧಿ ರದ್ದತಿಗೆ ಮತ ಹಾಕುವ ಭಾಗ್ಯವನ್ನು ನೀವು ನನಗೆ ಕರುಣಿಸಿದ್ರಿ. 370ನೇ ವಿಧಿ ರದ್ದತಿಯ ಭಾಗ್ಯವನ್ನು ಕರುಣಿಸಿದ್ರಿ. ಬಂಧುಗಳೇ, 2ನೇ ಹೆಮ್ಮೆ ನನಗೇನು, 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಯಾವುದನ್ನು ಹೇಳಿಕೊಂಡು ಬಂತು? ಮಹಾತ್ಮ ಗಾಂಧಿ ಕನಸು ಕಂಡರು. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಾರೆ, ಹೊರಳಾಟವನ್ನು ಮಾಡ್ತಾರೆ. ನಾನು ಕಾಂಗ್ರೆಸ್ಸಿಗರಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ. ಬಂಧುಗಳೇ, ಇವತ್ತು ಪೌರತ್ವ ಕಾನೂನು ಕೊಡುವುದಕ್ಕೆ ಪ್ರೇರಣೆಯ ಕಾರಣ ಯಾರು? ಇದೇ ಕಾಂಗ್ರೆಸ್. ಭಾರತವನ್ನು ವಿಭಜನೆ ಮಾಡಿದ ಮೊದಲ ಕಾರಣಕ್ಕೋಸ್ಕರ ಇವತ್ತು ನಾವು ಪೌರತ್ವ ಕಾನೂನು ತರಬೇಕಾಯ್ತು. ಭಾರತವನ್ನು ವಿಭಜನೆ ಮಾಡಿದರು ಇವರ ಮತದ ಆಸೆಗೋಸ್ಕರ. ಪಾಕಿಸ್ತಾನ ಭಾರತ ಇಬ್ಬಾಗ ಆಯಿತು. 47ರಲ್ಲಿ ಪಾಕಿಸ್ತಾನ ಮುಸಲ್ಮಾನ ರಾಷ್ಟ್ರ ಆಯಿತು, ಭಾರತ ಜಾತ್ಯತೀತ ರಾಷ್ಟ್ರ ಆಯಿತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಆ ದೇಶದಿಂದ ಬಂದಿರತಕ್ಕಂತಹ ಜನ, ಅನ್ಯಾಯದಿಂದ ಅತ್ಯಾಚಾರಕ್ಕೊಳಗಾಗಿ ಬಂದಿರತಕ್ಕಂಥ ಜನ, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಭಯದಿಂದ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದವರಿಗೆ ಆಶ್ರಯವನ್ನು ಕೊಟ್ಟಾಗ ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಅವರಿಗೆ ಪೌರತ್ವವನ್ನು ಕೊಡಬೇಕು ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಹೇಳ್ತಾರೆ, ಅವ್ರಿಗೆ ಯಾಕೆ ನೀವು ಪೌರತ್ವವನ್ನು ಕೊಡಲಿಲ್ಲ? ಮಹಾತ್ಮ ಗಾಂಧಿ ಕಂಡ ಇರತಕ್ಕಂಥ ಕನಸನ್ನು ಕಾಂಗ್ರೆಸ್ ಈಡೇರಿಸಲಿಲ್ಲ. ಗಾಂಧಿಯ ಟೊಪ್ಪಿಯನ್ನು ಇಟ್ಟರು, ಗಾಂಧಿಯ ವಿಚಾರಧಾರೆಯಲ್ಲಿ ಮತ ಹಿಡಿದ್ರು. ಆದರೆ ಗಾಂಧಿಯ ಮಾತಿಗೆ ಬೆಲೆ ಕೊಟ್ಟವರು ನರೇಂದ್ರ ಮೋದಿ ಅವರು ಗಾಂಧಿಯ ಕನಸನ್ನು ನನಸು ಮಾಡಿದರು, ಪೌರತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಕಾಂಗ್ರೆಸ್ಸಿಗರಲ್ಲಿ ಪ್ರಶ್ನೆ ಇದೆ, ಪೌರತ್ವ ಕಾನೂನನ್ನು ತರುವುದಕ್ಕೆ ಮೂಲ ಕಾರಣ ನೀವೇ. ರಾಷ್ಟ್ರವನ್ನು ವಿಭಜನೆ ಮಾಡಿದ್ರಿ ನೀವು. ಇವತ್ತು ಪಾಕಿಸ್ತಾನ, ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಬಂದಿರತಕ್ಕಂಥ 3 ಕೋಟಿ ಹಿಂದೂಗಳು, ಪಾರ್ಸಿಗಳು, ಸಿಖ್ರು, ಬೌದ್ಧರಿಗೆ ಪೌರತ್ವವನ್ನು ಕೊಡುವಾಗ ನೀವು ಯಾಕೆ ಹೊರಳಾಟವನ್ನು ಮಾಡ್ತೀರಿ? ಶೋಭಕ್ಕೆ ಬಹಳ ಸುಂದರವಾಗಿ ಕೇಳಿದರು. ಬಂಧುಗಳೇ, ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡಿ.
ಪಾಕಿಸ್ತಾನವನ್ನು ಮುಸ್ಲಿಂ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಆಯಿತು. ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಯಿತು. ಆವತ್ತಿನಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ರಾಷ್ಟ್ರಪತಿಗಳು ಮಾಡಿದ್ದೇವೆ, ಚೀಫ್ ಜಸ್ಟಿಸ್ ಮಾಡಿದ್ದೇವೆ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ರಾಜ್ಯಪಾಲರನ್ನಾಗಿ ಮಾಡಿದ್ದೇವೆ. ಯಾವುದೇ ಹಿಂದೂ ಇದಕ್ಕೆ ತಕಾರ ಎತ್ತಲಿಲ್ಲ. ಆದರೆ ಇವತ್ತು ಹಿಂದುವಿಗೆ ಪೌರತ್ವ ಕೊಡುವಾಗ ನೀವು ಯಾಕೆ ಹೋರಾಟವನ್ನು ಮಾಡ್ತೀರಿ ಅಂತ ಕೇಳುವಂಥ ಪ್ರಶ್ನೆ ಕೇಳಬೇಕಾಗಿದೆ. ನಿರ್ಮಾಣದ ಪ್ರಶ್ನೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಹೋರಾಟ ಆಗುತ್ತೆ ಅಂತ ತಿಳ್ಕೊಂಡ್ರು. ಆದರೆ ಇವರಿಗೆ ಯಾವುದೇ ವಿಷಯಗಳು ಸಿಕ್ಕಿಲ್ಲ. ಇವತ್ತು ಪೌರತ್ವ ಕಾನೂನನ್ನು ತಂದಾಗ ಮಾರ್ಗದಲ್ಲಿ ಬಿದ್ದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತು ಕಾಂಗ್ರೆಸ್ಸಿಗರಲ್ಲಿ ಪ್ರಶ್ನೆ ಮಾಡ್ತೇನೆ, ನೀವು ಇವತ್ತು ಈ ರಾಷ್ಟ್ರವನ್ನು ಪೌರತ್ವ ಕಾನೂನನ್ನು ವಿರೋಧ ಮಾಡ್ತಕ್ಕಂಥ, ಈ ರಾಷ್ಟ್ರದಲ್ಲಿ ಬಂದಿರತಕ್ಕಂಥ ಸಂವಿಧಾನವನ್ನು ವಿರೋಧ ಮಾಡ್ತಕ್ಕಂಥ ಕೆಲಸದಿಂದ ನೀವು ನಿಜವಾಗಿರ್ತಕ್ಕಂಥ ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸಿಗೆ ಬೆಂಕಿ ಇಟ್ಟಿದ್ದೀರಿ, ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸಿಗೆ ಬೆಂಕಿ ಇಟ್ಟಿದ್ದೀರಿ. ಹಾಗಾಗಿ ಇವತ್ತು ಪೌರತ್ವದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಅದು ಕಾಂಗ್ರೆಸ್ನ ರಾಷ್ಟ್ರ ವಿರೋಧಿ ಹೋರಾಟ. ನಾನೆಲ್ಲಿರ್ತಕ್ಕಂಥ ಬಂಧುಗಳಿಗೆ ಹೇಳ್ತೇನೆ, ಇವತ್ತು ಈ ದೇಶದಲ್ಲಿ ಪೌರತ್ವವನ್ನು ಕೊಡ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಪಾರ್ಸಿಗಳಿಗೆ ಪೌರತ್ವ ಸಿಗುತ್ತೆ, ಅಫ್ಘಾನಿಸ್ತಾನದಿಂದ ಬಂದ ಕ್ರೈಸ್ತರಿಗೆ ಇಲ್ಲಿ ಪೌರತ್ವ ಸಿಗುತ್ತೆ, ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಜೈನರಿಗೆ ಇಲ್ಲಿ ಪೌರತ್ವ ಸಿಗುತ್ತೆ, ಪಾಕಿಸ್ತಾನದಿಂದ ಬಂದ ಹಿಂದೂಗಳಿಗೆ ಪೌರತ್ವ ಸಿಗುತ್ತೆ. ಆದರೆ ಈ ದೇಶದ ಯಾವುದೇ ಮುಸಲ್ಮಾನನ ಪೌರತ್ವವನ್ನು ನಮ್ಮ ಸರ್ಕಾರ ಕಸಿದುಕೊಳ್ಳುವುದಿಲ್ಲ. ಎಲ್ಲಿರ್ತಕ್ಕಂಥ ಹಿಂದುವಿಗೆ ಭವಿಷ್ಯತ್ತನ್ನು ಕಟ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು 3 ಕೋಟಿ ಜನ ಇದ್ದಾರೆ, ಅವರಿಗೆ ಭವಿಷ್ಯತ್ತನ್ನು ಕೊಟ್ಟಾಗ ನೀವು ಯಾಕೆ ಹೋರಾಟವನ್ನು ಮಾಡ್ತೀರಿ? ಬಂಧುಗಳೇ, ಇವತ್ತು ಮಂಗಳೂರಲ್ಲಿ ಬೆಂಕಿ ಹಾಕತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಯಿತು. ಹೋರಾಟದ ಹೆಸರಿನಲ್ಲಿ ಕಲ್ಲು ಹೊಡೆಯುವಂಥ ಕೆಲಸ ಕಾರ್ಯಗಳು ನಡೆಯಿತು.